ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಸಬ್ಸ್ಕ್ರೈಬರ್ಗೆ ರೂಪೇಶ್ ತುಂಬಾ ದೊಡ್ಡ ಫ್ಯಾನ್ಸ್ ನಾವು. ಅವ್ರನ್ನ ಮೀಟ್ ಆಗ್ಬೇಕು ಅಂತ ಇತ್ತು ಈ ಸರ್ಕಸ್. ನಮ್ಗೆ ಅದು ಧೈರ್ಯ ಇರಲಿಲ್ಲ. ಅವ್ರು ಸಿಕ್ಕಲ್ಲ ಜನ ಇದ್ದಾರೆ. ಅದ್ರಲ್ಲಿ ಒಂದು 4-5 ಜನ ಪರ್ಮನೆಂಟ್. ನಾವು ಕಳಿಸಿದ ಕೂಡಲೇ ಅವ್ರು ನೋಡಿಲ್ಲ, ಫಸ್ಟ್ ಸ್ಟೇಟಸ್ ಹಾಕೋದು, ನಂತರ ಅವ್ರು ನೋಡುದು. ಒಂದು ಲೋಗೋ ಮಾಡ್ಲಿಕ್ಕೆ ನಾವು 1-2 ತಿಂಗಳು ಹಿಡಿದಿದ್ದೇವೆ ಲೋಗೋ ಕ್ರಿಯೇಟ್ ಮಾಡ್ಲಿಕ್ಕೆ. ಇವರಿಗೆ ಯಾವ್ದು ಮಾಡಿದ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ. ಸೊ ಅದಕ್ಕೆ 2 months ಡಿಲೇ ಆಯ್ತು. ಅಲ್ಲಿ 1 ವರ್ಷ ಫುಲ್ ಟ್ರೈಲರ್ ಇದ್ದದ್ದು ನಮ್ದು. 2025 ಅಲ್ಲಿ ಸೀರೀಸ್ ಲೀಡ್ ಮಾಡ್ಲಿಕ್ಕೆ. ಸೊ ಅಧ್ಯಕ್ಷ ಸ್ಥಾನದಿಂದ ಅವರು ನಿವೃತ್ತಿ ಹೊಂದುತ್ತಿದ್ದಾರೆ. ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಸಿನ್ಸ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಈ ಒಂದು ವ್ಲಾಗ್, ಈ ಒಂದು ಚಾನಲ್ ಸ್ಟಾರ್ಟ್ ಮಾಡುವಾಗ ನಮಗೊಂದು ಡ್ರೀಮ್ ಇತ್ತು. ಆ ಒಂದು ಡ್ರೀಮ್ ಇವತ್ತು ಫುಲ್ಫಿಲ್ ಆಯ್ತು. ಅದು ಏನೆಂದ್ರೆ 5K ಸಬ್ಸ್ಕ್ರೈಬರ್. Happy birthday ಅಲ್ಲ ಇದು 5K ಕರಾವಳಿ ಕಸಿನ್ಸ್ Thank you 5K ಸಬ್ಸ್ಕ್ರೈಬರ್. ಫಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಸಬ್ಸ್ಕ್ರೈಬರ್ಗೆ, ನಮ್ದು ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ನಮ್ಮ ಸೆಕ್ರೆಟರಿಗೆ, ನಮ್ಮ ಖಜಾಂಚಿಗೆ, ಕರಾವಳಿ ಕಸಿನ್ಸ್ ನ CEO ಗಾಯತ್ರಿ ಅವರಿಗೆ ಜಯವಾಗಲಿ. ಸೊ ಫೈನಲಿ ನಮ್ದು 5000 ಸಬ್ಸ್ಕ್ರೈಬರ್ ಆಯಿತು. ಈ ಒಂದು ಖುಷಿ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾದ ಮಿಸ್ಟರ್ ದಿವೇಶ್ ಅವರು ನಮ್ಮ ಮಾತುಗಳನ್ನು ನಮ್ದು ಲೀಡರ್ ಇವರೇ. ಇಲ್ಲ, ನಮ್ದು ಅಪ್ಪ, ಇದೀಗ ನಮ್ಮ ಇಡೀ ಲಾಗದ ಅಪ್ಪ ಇವರು. ಈ ಒಂದು ಸಕ್ಸಸ್ 5,000 ಸಬ್ಸ್ಕ್ರೈಬರ್ ಯೂಟ್ಯೂಬ್ ಫ್ಯಾಮಿಲಿ ನಮ್ದಾಯ್ತು ಇವತ್ತು. ಸೊ ತುಂಬಾ ಖುಷಿಯಲ್ಲಿದ್ದೇವೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೆ ಥ್ಯಾಂಕ್ಸ್. ನಮ್ಮ ಯಾರೆಲ್ಲ 5,000 ಯೂಟ್ಯೂಬ್ ಫ್ಯಾಮಿಲಿ ಅವರಿಗೆ ಥ್ಯಾಂಕ್ಸ್. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೇಳ್ಬೇಕಿದ್ದು, ನಾವು ನಂಬಿದಂತ ದೇವರು, ದೇವರನ್ನು ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ ವ್ಲಾಗ್. ಯಾವ್ದು ಕೈ ಬಿಡ್ಲಿಲ್ಲ ಇಷ್ಟರವರೆಗೆ. ಅದೇ ಹೇಳಿಕ್ ಹೋದದ್ದು, ಇಷ್ಟರವರೆಗೂ ಕೈ ಬಿಡ್ಲಿಲ್ಲ. ಹಾರ್ಡ್ ಟೈಮ್ ಇತ್ತು. ನಾವು ಆಚೆ ಈಚೆ ಜಗಳ ಮಾಡಿಕೊಂಡಿದ್ರು, ನಮ್ಮ ಮೂವರನ್ನು ಒಟ್ಟುಗೂಡಿಸಿ ಕರೆದುಕೊಂಡು ಹೋಗ್ತಿದ್ದಾರೆ. ಮತ್ತೆ ಎಷ್ಟೇ ಹಾರ್ಡ್ ಟೈಮ್ ಅಂದ್ರು ಕಂಪ್ಲೇಂಟ್ ಇಲ್ಲ ನಮ್ಗೆಲ್ಲ. ನಮ್ಗೆ ದೇವರು ಒಳ್ಳೆ ಆಶೀರ್ವಾದ ಓವರ್ಕಮ್ ಮಾಡ್ಲಿಕ್ಕೆ ಒಂದು ಇದು ಗ್ರೋ ಆಗ್ತಾನೆ ಬರ್ತಿದ್ದೇವೆ ನಾವು. ಒಂದು ಸ್ಲೋ ಇದ್ರು ತೊಂದ್ರೆ ಇಲ್ಲ. ನಂತರ ನಮ್ಮ ಪೇರೆಂಟ್ಸ್ ಅವರು ಸಪೋರ್ಟ್ ಮಾಡಿದ ಕಾರಣ ಮಾತ್ರ ಇದು ನಾವೊಂದು ಮುಂದೆ ಹೋಗ್ಲಿಕ್ಕೆ ಆಯ್ತು. ಈಗ ಅನುನ ಪೇರೆಂಟ್ಸ್ ಆಗ್ಲಿ, ಶಿರೀಶ್ನ ಪೇರೆಂಟ್ಸ್ ಆಗ್ಲಿ, ನನ್ನ ತಂದೆ ಆಗ್ಲಿ, ಅವರ ಒಂದು ಆಶೀರ್ವಾದ ಇದ್ದ ಕಾರಣ ನಾವು ಮುಂದೆ ಹೋದೆವು. ಸೊ ಅವರಿಗೆ ಫಸ್ಟ್, ಸೆಕೆಂಡ್ ದೇವರ ನಂತರ ಅವರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೇವೆ. ಥರ್ಡ್ ನಮ್ಮೆಲ್ಲರ ಅಮ್ಮ ಒಬ್ಬರಿದ್ದಾರೆ, ಗಾಯತ್ರಿ ಬಾಬಿ, ಇವರ ವೈಫ್. ಈ ಇಡೀ ಕಂಪ್ಲೀಟ್ ವ್ಲಾಗ್ ಅನ್ನು ನಾವು ಅವರಿಗೆ ಸಮರ್ಪಣೆ ಮಾಡ್ತಿದ್ದೇವೆ. ಯಾಕೆಂದ್ರೆ ನಾವು 3+1 ನನ್ನ ಮಗ 4 ಮಕ್ಕಳನ್ನು ಸಾಕ್ತಾ ಇದ್ದಾರೆ ಅವರು. ನಾವು ವ್ಲಾಗಿಂಗ್ ಆಚೀಚೆ ಪ್ರತಿ ವೀಕೆಂಡ್ ವ್ಲಾಗಿಂಗ್, ರಾತ್ರಿ ಇಡೀ ಕೂತ್ಕೊಂಡು ಎಡಿಟಿಂಗ್, ಫ್ಯಾಮಿಲಿಗೆ ಟೈಮ್ ಇಲ್ಲ. ಎಷ್ಟೇ ಇದ್ರು ಅವಳು ಪಾಪ ಕಂಪ್ಲೀಟ್ ಅವರ ಲೈಫ್ ಆಕ್ಚುಲಿ ಔಟಿಂಗ್ ಫ್ಯಾಮಿಲಿ ಇರುವಾಗ ಅವ್ರಿಗೊಂದು ಇರುತ್ತೆ, ನಮ್ಗೆ ಹೊರಗೆ ಹೋಗ್ಬೇಕು ಫ್ಯಾಮಿಲಿ ಜೊತೆ. ಸೊ ಅದನ್ನೆಲ್ಲ ಬಿಟ್ಟು ನಮ್ಗೋಸ್ಕರ ನೀವು ಹೋಗಿ ಅವರೇ ಹೇಳು. ನಮ್ಮ ಹತ್ರ ಒಂದು ಈವನ್ ಕೆಲವೊಂದು ಐಡಿಯಾಸ್ ಕೊಡ್ತಾರಲ್ಲ ಅವರು. ಟೈಮಿಗೆ ಊಟ, ಚಾ ಕರೆಕ್ಟ್ ಟೈಮಿಗೆ, ಅದು ನಮ್ಗೆ ಮತ್ತೆ ಲಾಂಡ್ರಿಗೆ ಕೊಡೋದಾಗ್ಲಿ ಎಲ್ಲ. ನಾವು ನೆಕ್ಸ್ಟ್ ಮಿಷಿನ್ಗೆ ಹಾಕುದಿಲ್ಲ ನಮ್ಮ ಡ್ರೆಸ್ ಅಲ್ಲ, ನೆಕ್ಸ್ಟ್ ಲಾಗಿಗೆ ಯಾವ್ದಂತ ಹೇಳಿದ್ರೆ ಅವ್ರ ಹತ್ರ ಕೇಳಿ ನಾನು ಹಾಕುದು ಸ್ಪೆಷಲ್. ನಮ್ಮ ಡ್ರೆಸ್ ಎಲ್ಲ ಹುಡುಕು ಕೊಡ್ಲಿಕ್ಕೆ ಅವರು ಇಲ್ಲಿ ಅಷ್ಟು ಒಂದು ಹ್ಯಾಟ್ಸ್ ಆಫ್ ಒಳ್ಳೆ ಸಪೋರ್ಟ್ ಮಾಡ್ತೀವಿ. ಮತ್ತೆ ಅದರ ನಂತರ ಬರೋದು ನಮ್ಮ ವ್ಲಾಗಿನ ಅನ್ನದಾತರು, ಕರೆಕ್ಟ್ ಸಬ್ಸ್ಕ್ರೈಬರ್ಸ್ ನಮ್ದು. ಸೊ ನಿಮ್ಗೆಲ್ಲರಿಗೂ ತುಂಬಾ, ಕೆಲವರು ಹೇಗೆ ಎಫರ್ಟ್ ಆಗಿದ್ದಾರೆ ಅಂತ ಹೇಳಿ ನಮ್ದು ಈಚ್ ಲಾಗ್ ಅನ್ನು ಅವರು ಸ್ಟೇಟಸ್ ಎಲ್ಲ ಆಗ್ಲಿ ಶೇರ್ ಮಾಡೋದ್ರಲ್ಲಿ ತುಂಬಾ ಎಫರ್ಟ್ ಮಾಡಿದ್ದಾರೆ. ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ನಾವು ಮೆನ್ಷನ್ ಮಾಡೋದಿಲ್ಲ ಇಲ್ಲಿ, ಹೇಳಿದ್ರೆ ಎಲ್ಲ ಆಕ್ಚುಲಿ ಎಲ್ಲರೂ ಎಫರ್ಟ್ ಮಾಡಿದ್ದಾರೆ. ಅದಕ್ಕೆ ಕೆಲವರು ಇದ್ದಾರೆ
ಅಂದ್ರೆ ನಮ್ಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ನಮ್ ಆಡ್ ಆಗ್ಲಿಕ್ಕೆ ಸಪೋರ್ಟ್ ಮಾಡಿದವರು ಅವ್ರು ಯಾರು ಅಂತ ಗೊತ್ತು, ಅವ್ರಿಗೆ ಹೇಳ್ಬೇಕು. ಬಟ್ ನಾವು ಇಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ಒಂದು ಪ್ರಾಬ್ಲಮ್ ಅಂದ್ರೆ ಬೇರೆಯವರಿಗೆ ಯಾರಿಗೆ ಬೇಜಾರಾಗಬಾರ್ದು ಅಷ್ಟೇ. ಅದು ಅವರಿಗೆ ಗೊತ್ತುಂಟು. ಒಂದು 3 ಜನ ನಮ್ಗೆ ಒಂದು ಸಾಧಾರಣ 100ರಿಂದ 200 ಸಬ್ಸ್ಕ್ರೈಬರ್ಸ್ ಅವರ ಫ್ಯಾಮಿಲಿ ಆಗಿ ಫ್ರೆಂಡ್ಸ್ ಆಗಿದ್ರು ನಮ್ಗೆ ತಂದಿದ್ದಾರೆ. ಅವರಿಗೆ ದೊಡ್ಡ ಥ್ಯಾಂಕ್ಸ್ ಗೈಸ್. ಅದರ ನಂತರ ನಾವು ಲಾಗ್ ಶೇರ್ ಮಾಡ್ತೇವೆ, ಅದನ್ನು ಯಾರು ಓಕೆ ನೋಡ್ತಾರೆ ಓಕೆ ಅವರ ಕೆಲಸ. ಬಟ್ ಅದನ್ನು ಅವರ ಸ್ಟೇಟಸ್ ಅಲ್ಲಿ ಅವರ ಸ್ಟೋರೀಸ್ ಅಲ್ಲಿ ಆ ಲಿಂಕ್ ಅನ್ನು ಹಾಕಿ ಸಪೋರ್ಟ್ ಮಾಡಿದ ಕೆಲವು ಜನ ಇದ್ದಾರೆ. ಅದ್ರಲ್ಲಿ ಒಂದು 4-5 ಜನ ಪರ್ಮನೆಂಟ್. ನಾವು ಕಳಿಸಿದ ಕೂಡಲೇ ಅವರು ನೋಡಿಲ್ಲ, ಫಸ್ಟ್ ಸ್ಟೇಟಸ್ ಹಾಕೋದು, ನಂತರ ಅವ್ರು ನೋಡುದು. ಆ ರೀತಿ ಸಪೋರ್ಟ್ ಮಾಡಿದ 4-5 ಜನ ಅವರನ್ನು ನಾವು ಸ್ಪೆಷಲ್ ಥ್ಯಾಂಕ್ಸ್. ಮತ್ತೆ ಪ್ರತಿ ವ್ಲಾಗ್ ನೋಡುವವರು ಈಗ ಎಲ್ರು ಓಕೆ ಲೈಕ್ ಮಾಡ್ತಾರೆ ಮೊದಲು, ಆ ಸ್ಟಾರ್ಟಿಂಗ್ ಟು ಎಂಡ್ ನೋಡ್ತಾರಲ್ಲ, ಜೆನ್ವಿನ್ ಫಾಲೋವರ್ಸ್. ನನ್ನ ಕೆಲವು ಬೆಸ್ಟೀಸ್ ಇದ್ದಾರೆ, ಮತ್ತೆ ಇವರ ಕೆಲವು ಸಪೋರ್ಟರ್ಸ್ ಇದ್ದಾರೆ ಇರ್ಬೋದು. ಜೆನ್ವಿನ್ ಆಗಿ ಸ್ಟಾರ್ಟಿಂಗ್ ಟು ಲಾಸ್ಟ್ ನೋಡಿ ಒಂದು ಅದಕ್ಕೆ ಒಂದು ಕಮೆಂಟ್ ಕೊಡೋದಾಗ್ಲಿ, ಅಡ್ವೈಸ್ ಕೊಡೋದಾಗ್ಲಿ, ಕ್ರಿಟಿಸೈಸ್ ಮಾಡೋದಾಗ್ಲಿ. ಸೊ ಅದು ನಮ್ಮ ಫ್ಯಾಮಿಲಿ ಎಲ್ಲ, ನಮ್ಮ ಬೆಸ್ಟೀಸ್ ಎಲ್ಲ, ಅವರಿಗೂ ದೊಡ್ಡ ಸೆಲ್ಯೂಟ್. ನಿಮ್ಮ ಸಪೋರ್ಟ್ ಇಂದಾಗಿ ನಾವು ಇಷ್ಟರವರೆಗೆ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳಿದ್ರೆ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ನಾವು ಹೇಳಿದ್ರೆ ವೀಕೆಂಡ್ ಅಲ್ಲಿ ಬರ್ತಿದ್ದೆವು 3. ಸೊ ನಾವು ಔಟಿಂಗ್ ಅಲ್ಲಿ ಹೋಗ್ತಿದ್ದೆವು. ಸೊ ನಾವು ಪ್ಲಾನ್ ಮಾಡಿದ್ದೇವೆ, ಏನು ನಾವು ಔಟಿಂಗ್ ಅಲ್ಲಿ ಹೋಗ್ತೇವೆ, ಒಂದು ನಮ್ಗೇನು ಲಾಗ್ ಮಾಡಬಾರ್ದು, ಒಂದು ಟ್ರಾವೆಲಿಂಗ್ ಲಾಗ್ ತರ ಹಾಗೆ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಅಂತ ಒಂದು ಪ್ಲಾನ್ ಮಾಡಿ ಒಂದು ವೆಂಚರ್ಗೆ ನಾವು ಇದು ಮಾಡಿದ್ದು, ಕಾಲಿಟ್ಟದ್ದು. ಸೊ ಇಲ್ಲಿವರೆಗೆ ಏನು ತೊಂದರೆ ಇಲ್ಲದ ನಾವು ಇದು ಮೂವ್ ಆಗ್ತಿದ್ದೇವೆ. ಸೊ ನಾವೊಂದು ಯಾವ್ದೆಲ್ಲ ಲಾಗ್ ನಾವು ಇದು ಮಾಡಿದ್ದೇವೆ ಅಂತ ಒಂದು ಫಸ್ಟ್ ಮಾಡಿದ್ ನಾವು ಫಸ್ಟ್ ನಮ್ದು ನೋಡಿ ತುಳುವಲ್ಲಿ ಮಾಡುತ್ತ ಕನ್ನಡದಲ್ಲಿ ತುಳುವಲ್ಲಿ ಫುಲ್ ನಮ್ಗೆ ಒಂದು ಲೋಗೋ ಮಾಡ್ಲಿಕ್ಕೆ ನಾವು 1-2 ತಿಂಗಳು ಹಿಡಿದಿದ್ದೇವೆ, ಒಂದು ಲೋಗೋ ಕ್ರಿಯೇಟ್ ಮಾಡ್ಲಿಕ್ಕೆ. ಇವರಿಗೆ ಯಾವ್ದು ಮಾಡಿದ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ. ಸೊ ಅದಕ್ಕೆ 2 months ಡಿಲೇ ಆಯ್ತು ಅಲ್ಲಿ. ಅದಕ್ಕೆ ಬ್ಯಾಕ್ ಗ್ರೌಂಡ್ ಹುಲಿಯದ್ದೆಲ್ಲ ಬರ್ಬೇಕಾದ್ರೆ ಅವ್ರದ್ದು ಡಿಮಾಂಡ್ ಅಂತ ಕೇಳಿದ್ರೆ ವಾರ ಫಸ್ಟ್ ನಮ್ದು ದೇವರ ಆಶೀರ್ವಾದದೊಂದಿಗೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಮ್ಗೊಂದು ಆಸೆ ಇತ್ತು. ಸೊ ಹಾಗೆ ಒಂದು ದೇವಸ್ಥಾನಕ್ಕೆ ಹೋಗಿ ನಮ್ದು ಲಾಗ್ ಒಂದು ಸ್ಟಾರ್ಟ್ ಮಾಡುವ ಅಂತ ಹೇಳಿ. ಸೊ ನಾವು ಅದೇ ದುಬೈ ಟೆಂಪಲ್ ಅಲ್ಲ, ದುಬೈ ಟೆಂಪಲ್ ಅಲ್ಲಿ ಹೋಗಿ ಆಶೀರ್ವಾದ ತಗೊಂಡು ನಮ್ಮ ಲಾಗ್ ಇದು ಸ್ಟಾರ್ಟ್ ಮಾಡುವ ಅಂತ. ಅಲ್ಲಿ ಹೋಗುವಾಗ ಅಲ್ಲಿ ಅದ ಪ್ರೆಸೆಂಟೇಶನ್ ಸರಿ ಆಗ್ಬೇಕಲ್ಲ, ಒಂದು ಎಂತ ಪ್ರಿಪೇರ್ ಮಾಡಿ ನಾವು ಪ್ರಿಪರೇಷನ್ ಎಲ್ಲ ಮಾಡಿದ್ವಿ, ಎಲ್ಲ ಬರ್ದೆ ಡೈರಿ ಎಲ್ಲ 2-3 ಪೇಜ್. ನಂಗೊಂದು ಪೇಜ್ ಕೊಟ್ಟಿದ್ರು, ಇವನಿಗೊಂದು ಪೇಜ್ ಕೊಟ್ಟಿದ್ರು, ಇವನಿಗೊಂದು ಪೇಜ್ ಕೊಟ್ಟರು. ಆಕ್ಚುಲಿ ನಾನು ಕ್ಯಾಮರಾದ ಮುಂದೆ ಬರೋದು ತುಂಬಾ ಇದು ಫಸ್ಟ್ ಟೈಮ್. ತುಂಬಾ ಹೆದರಿಗಿತ್ತು. ನಂಗೊಂದಂತ 2 ಟಾಪಿಕ್ ಕೊಟ್ಟಿದ್ರೆ, ಅಲ್ಲಿ 2 ಫ್ಲೋರ್ ಇತ್ತು ಆಕ್ಚುಲಿ ಟೆಂಪಲ್ ಇದ್ದು. ಅದು ಅದ್ರದ್ದೊಂದು ಎಕ್ಸ್ಪ್ಲೇನ್ ಮಾಡ್ಲಿ ಟೆಂಪಲ್ ಬಗ್ಗೆ ಹೇಳಿಕೆ. ಮೇಲಿನ ಫ್ಲೋರ್ ಅಲ್ಲಿ ಎಂತ, ಕೆಳಗಿನ ಫ್ಲೋರ್ ಅಲ್ಲಿ ಎಂತ, 3rd ಫ್ಲೋರ್ ಅಲ್ಲಿ. ಅದೊಂದು 10 ಶಾರ್ಟ್ ಅಲ್ಲಿ ನಾನ್ ತೆಗ್ದಿದ್ದೇನೆ. 10 ಶಾರ್ಟ್ ಮೇಲೆ ಇದ್ರಲ್ಲಿ ಫ್ಲೋರ್ ಅಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಸೆಕೆಂಡ್ ಅದನ್ನ ಹಾಕ್ತೇವೆ ನೋಡಿ ನೀವು. ಇಲ್ಲಿ ಫ್ಲೋರ್ ಅಂತ ಹೇಳಿದ್ರೆ 2 ಫ್ಲೋರ್ ಇದೆ ಆಯ್ತಾ. ಮೇಲಿನ ಫ್ಲೋರ್ ಅಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡಿದ್ದಾರೆ, ಅಲ್ಲಿ ದರ್ಶನ ಎಲ್ಲ ಆಗತ್ತೆ. ಟೋಟಲ್ 16 ದೇವರುಗಳಿದ್ದಾರೆ. ಇಲ್ಲ ನಂದು ಒಂದೇ ಅಟೆಂಪ್ಟ್ ಎಲ್ಲ ಆಗಿದೆ. ಇಲ್ಲ ಇವು ನಾನ್ ತೆಗ್ದೇನೆ 2-3 ಅಟೆಂಪ್ಟ್ ಆಗಿದೆ. ಇಳ್ಕೊಂಡು ಬಂದು 3 ಸಲ ಅದು ಜನಗಳು ಬರುವಾಗ ಅಷ್ಟೇ, ನಂದೇನು ಮಿಸ್ಟೇಕ್ ಆಗ್ಲಿಲ್ಲ ಅದ್ರಲ್ಲಿ. ಒಳ್ಳೆ ಖುಷಿ ಆಯ್ತು, ಒಳ್ಳೆ ಆಶೀರ್ವಾದ ಸಿಕ್ಕಿತ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ ನಾವು. ಅದೊಂದು ವ್ಲಾಗ್ ಆಯ್ತು. ಅದ್ರ ನಂತರ ಒಂದು ಜೋಶ್ ಇರೋ ಒಂದು ವ್ಲಾಗ್ ಬರ್ಬೇಕು ಅಂತ ಇತ್ತು. ಹಾಗೆ ಹೋಲಿ ಇತ್ತು. ಆಗ ಹೋಲಿ ಊರಲ್ಲಿ ಹೇಗೆ ಹೋಲಿ ಸೆಲೆಬ್ರೇಟ್ ಮಾಡ್ತಾರೆ, ಇಲ್ಲಿ ತುಂಬಾ ಗೌಜಿ ಇರ್ತದೆ. ಡ್ಯಾನ್ಸ್, ಅದು ರೈನ್ ಡ್ಯಾನ್ಸ್ ಆಗ್ಲಿ, ಅದು ಇದೆಲ್ಲ ಹಾಗೆ ಎಂಜಾಯ್ ಮಾಡಲ್ಲ ತುಂಬಾ. ಹಾಗೆ ಹೇಳಿದ್ರೆ ಇವರು ಫುಲ್ ಜೋಶ್ ಅಲ್ಲಿ ಇದ್ರು. ನಾನು ಆಗ್ತೇವ ಡ್ಯಾನ್ಸ್ ಅದೆಲ್ಲ ಫುಲ್ ನೆಲದೆಲ್ಲ ಉರುಳಿ ನೆಕ್ಸ್ಟ್ ದಿನ ಇವರದ್ದು ಬ್ಯಾಕ್ ಪೇನ್ ಎಲ್ಲ ಆಗಿ ಎಂತೆಲ್ಲ ಆಗಿತ್ತು. ಅದದ್ದು ಬೇರೆ ಇದು. ಮತ್ತೆ ಇವರೆಲ್ಲ ಅದಕ್ಕೆ ಐಸ್ ಪ್ಯಾಕ್ ಮತ್ತೆ ಹಾಟ್ ಬ್ಯಾಗ್ ಎಲ್ಲ ಇಟ್ಟು ಅದೊಂದು ಅದರ ನಂತರ ಫಿಶಿಂಗ್ ಅದು ಮಾಡಿ ನಾನು ಬರ್ಲಿಕ್ಕೆ ರೆಡಿ ಇರ್ಲಿಲ್ಲ. ಬಾಳ ಮತ್ತೆ ಬಾಲ್ಯ ಎಲ್ಲ ಹಿಡಿದುಕೊಂಡು ಹೋಗಿದ್ದೆ. ನೀವು ಅದು ವ್ಲಾಗ್ ನೋಡಿರ್ಬೋದು. ಮೆಮೊರೇಬಲ್, ಎಷ್ಟು ಎಂಜಾಯ್, ಎಷ್ಟು ಫನ್ ಆಗಿತ್ತು. ಫ್ಯಾಮಿಲಿ ಜೊತೆ ಒಂದು ಔಟಿಂಗ್ ಹೋಗು ಅಂತ ಹೇಳಿ ಪ್ಲಾನ್ ಮಾಡಿದೆವು. ಸೊ ಫಸ್ಟ್ ನಾವು ಡೆಸರ್ಟ್ ಸಫಾರಿ ಬಂದ್ರು. ಫಸ್ಟ್ ಹೋಗುದು ಡೆಸರ್ಟ್ ಸಫಾರಿಗೆ. ಅದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ. ಇವರು ನಾವು ಮೊದಲು ಮಾಡಿದ್ರು ಫಸ್ಟ್ ಟೈಮ್. ನಾವು ಫಸ್ಟ್ ಡೆಸರ್ಟ್ ಸಫಾರಿ ಹೋದದ್ದು ಅದೇ. ಡ್ಯಾನ್ಸ್ ಇತ್ತು. ಮತ್ತೆ ನಿಂಗೆ ಆಯ್ತಾ ಇದು ಎಕ್ಸ್ಪೀರಿಯನ್ಸ್? ಅಲ್ಲ ಅಂದ್ರೆ ನಮ್ಗೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಮಿಬ್ಬರಿಗೆ ಆಕ್ಚುಲಿ. ಅಲ್ಲ ಅದೊಂದು ಬೇರೆನೆ ಒಂದು. ಅಂದ್ರೆ ದುಬೈಗೆ ಒಂದು ಅಷ್ಟು ಸಮಯ ಆದ್ರೂ ನಾವು ಹೋಗಿರ್ಲಿಲ್ಲ. ಥ್ರೂ ವ್ಲಾಗ್ ಮಾಡ್ಲಿಕ್ಕೆ ಅಂತ ಹೋಗುವಾಗ ನಮ್ಗೊಂದು ಇದೆ, ಅದೇ ಹೇಳೋದು ನಾವು. ಅಂದ್ರೆ ವ್ಲಾಗ್ ಮಾಡ್ಲಿಕ್ಕೋಸ್ಕರ ನಾವು ಒಂದು ದುಬೈ ಸುತ್ತಲಿಕ್ಕೋಸ್ಕರ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಆಕ್ಚುಲಿ. ಮತ್ತೆ ಮುಸಂದಮ್ ಹೋದೆವು. ಹಾಗೆ ಒಂದು ಟ್ರಾವೆಲಿಂಗ್ ವ್ಲಾಗ್ ಅಲ್ಲಿ ಕಂಟಿನ್ಯೂ ಆಯ್ತು. ಮತ್ತೆ ನಾವು
ಈವೆಂಟ್ ಎಂಟರ್ ಆದೆವು. ಇನ್ವಿಟೇಷನ್ ಬಂತು ಒಂದು ಮೂವಿಗೆ, ಒಂದು ಅದೊಂದು ಪ್ರೀಮಿಯರ್ ಶೋ ಆಗ್ಲಿಕ್ಕಿತ್ತು. ಅದು ನಮ್ದು ಸರ್ಕಸ್ ರೂಪೇಶ್ ಶೆಟ್ಟಿ ಅವ್ರದ್ದು. ರೂಪೇಶ್ ಶೆಟ್ಟಿ ತುಂಬಾ ದೊಡ್ಡ ಫ್ಯಾನ್ಸ್ ನಾವು. fans. ಅವ್ರನ್ನ ಮೀಟ್ ಆಗ್ಬೇಕು ಅಂತ ಇತ್ತು ಈ ಸರ್ಕಸ್. ನಮ್ಗೆ ಅದು ಧೈರ್ಯ ಇರಲಿಲ್ಲ ಅವ್ರು ಸಿಗ್ತಾರ ಅಂತ ಹೇಳಿ. ಬಟ್ ಅಲ್ಲಿ ನಮ್ಗೆ ಒಂದು ಫೀಲ್ ಬಂದೊಂದು ಎಸ್ ವಿ ಕ್ಯಾನ್ ಡೂ ಸಮಥಿಂಗ್. ಅವರನ್ನು ಮೀಟ್ ಆದೆ, ಅವರೊಟ್ಟಿಗೆ ಡ್ಯಾನ್ಸ್ ಮಾಡಿದೆ, ಅನ್ಬಿಲೀವೇಬಲ್ ಅದು. ಯಾವತ್ತು ಅದು ಫಸ್ಟ್ ನಮ್ದಲ್ಲ, Correct. ಅದೊಂದು ಯಾವತ್ತು ನೆನಪು, ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಅದು. ಅದರ ಫುಲ್ ರಿವ್ಯೂಸ್ ಎಲ್ಲ ತಗೊಂಡೆವು, ಪಬ್ಲಿಕ್ ಜನರಿಗೆ ಇಷ್ಟ ಆಯ್ತು. ಬೇರೆ ಮೂವೀಸ್ ಅವರಿಗೂ ಸೊ ಅಲ್ಲಿಂದ ನಮ್ಗೆ ಬೇರೆ ಕಾಲ್ಸ್ ಎಲ್ಲ ಬಂದು ಸ್ಟಾರ್ಟ್ ಆಯ್ತು. ಎಲ್ಲ ತುಳು ಮೂವಿ ರಿಲೀಸ್ ಆಗುವವರು ನಮ್ಗೆ ಇನ್ವೈಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ರಾಪಟ ಬಂತು ನೆಕ್ಸ್ಟ್. ರಾಪಟದಲ್ಲಿ ನಾವು ಅರ್ಜುನ್ ಕಾಪಿಗಡನ್ನು ಮೀಟ್ ಆದೆವು, ದೇವದಾಸ್ ಕಾಪಿ ಅರವಿಂದ್ ಬೋಳಾರ್ ಆಗ್ಲಿ, ಶಟರ್ ಬಾಕ್ಸ್ ಆಗ್ಲಿ, ಬಾಕ್ಸ್ ಇವನ್ ಭಯಂಕರ ನನ್ನ ಫೇವರೇಟ್. ಎಲ್ಲ ವ್ಲಾಗ್ಸ್ ನೋಡ್ತೇನೆ ಅವ್ರು. ನಾವು ಸಹ ಫ್ಯಾನ್ಸ್, ಬಟ್ ಇವನ್ ದೊಡ್ಡ ಫ್ಯಾನ್. ಮತ್ತೆ ಶನಿಲ್ ಗುರು ಅವರು ಕಾಂತಾರದ್ದು, ಮತ್ತೆ ಪುಳಿಮುಂಚಿ ಟೀಮ್ ಬಂತು, ಪುಳಿಮುಂಚಿ ಟೀಮ್ ಮೂವಿ ಬಂತು, ಅದನ್ನು ಕವರ್ ಮಾಡ್ಲಿಕ್ಕೆ ಇನ್ವೈಟ್ ಮಾಡಿದ್ರು. ಸಮಂತ ಮೀಟ್ ಆದೆವು, ಫೇವರೇಟ್ ಸಮತ ಅಮೀನ್, ತುಳುನಾಡು ಕ್ರಶ್, ಅದ್ವಿಕಾ ಶೆಟ್ಟಿ, ವಿನೀತ್ ಶೆಟ್ಟಿ, ವಿನೀತ್ ಕುಮಾರ್ ಇವರನ್ನು ಮೀಟ್ ಆಗೋ ಚಾನ್ಸ್ ಬಂತು. ಹಾಗೆ ಬೇರೆ ಬೇರೆ ತುಡರ್ ರೀಸೆಂಟ್ ಆಗಿ ತುಡರ್ ಬಂತು. ತುಡರಲ್ಲಿ ಸಿದ್ಧಾರ್ಥ್ ಶೆಟ್ಟಿ ಆಗ್ಲಿ, ಅವರ ಮೀಟ್, ಮತ್ತೆ ನವೀನ್ ಡಿ ಪಾಟೀಲ್ ಸರ್ ಮೀಟ್ ಆಗೋ ಚಾನ್ಸ್. ಜಯಪ್ರಕಾಶ್ ನಮ್ಮ ಊರವರೇ, ಅವರನ್ನು ಇಲ್ಲಿ ಮೀಟ್ ಆಗಿ ಅವರ ಎಂಟ್ರಿ ತೆಗುವ ಹಾಗೆ ಆಯ್ತು. ನಂತರ ಸುದೀಪ್ ಬಂದು, ಕಿಚ್ಚ ಸುದೀಪ್ ಅನ್ನು ಅವರ ಸಿಗ್ನೇಚರ್ ನಮ್ಗೆ ಒಂದು ಬ್ಯಾಟಲ್ ಹಾಕಿ ಕೊಟ್ಟಿದ್ದಾರೆ. ಅದೊಂದು ನಮ್ದು ಮೆಮೊರೇಬಲ್ ಮೂಮೆಂಟ್. ಅದೊಂದು ರೀಲ್ಸ್ ಚಾಲೆಂಜ್ ಇತ್ತು, ಅದ್ರೆಲ್ಲ ವಿನ್ ಆದದ್ದು. ಸೊ ಅದಕ್ಕೆ ಅವರ ಬ್ಯಾಟ್ ಅಲ್ಲಿ ಸಿಗ್ನೇಚರ್ ಹಾಕಿ ನಂಗೆ ಕೊಟ್ಟದ್ದು ಮೆಮೊರೇಬಲ್. ಕಿಚ್ಚ ಸುದೀಪ್ ಅವರ ಸಿಗ್ನೇಚರ್ ಬ್ಯಾಟ್ ಸಿಕ್ಕಿದ್ದು ಅಂತ ಹೇಳಿ. ಅದೊಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ವ್ಲಾಗ್ಸ್ ನಮ್ದು ಒಳ್ಳೆ ವ್ಯೂಸ್ ಬಂತು ಅದಕ್ಕೆ. ಅವರನ್ನು ಮೀಟದ್ದು ತುಂಬಾ ಮೆಮೊರೇಬಲ್. ಅಷ್ಟು ಡೌನ್ ಟು ಅರ್ತ್, ಅಷ್ಟು ಒಂದು ಸೀರಿಯಸ್, ತುಂಬಾ ಖುಷಿ ಆಯ್ತು. ನಾವು ಹೋದಾಗೆಲ್ಲ ಅವರು ಕರಾವಳಿ ಕಸಿನ್ಸ್ ಅವ್ರು ರೆಕಗ್ನೈಸ್ ಮಾಡಿ ನಮ್ಮನ್ನು ಕರೆದದ್ದಾಯ್ತು. ಅದು ಸೆಕೆಂಡ್ ಟೈಮ್ ಸ್ಟೇಜ್ ಅಲ್ಲಿ ಹೋದಾಗ ಅವ್ರಿಗೆ ನೆನಪಿತ್ತು ಅಷ್ಟು ಎಲ್ಲ. ಅವರು ಸ್ಟ್ಯಾಂಡ್ ಅಪ್ ಕಾಮಿಡಿಗೆ ನಿಲ್ಬೇಕು, ಆ ಕಂಟೆಂಟ್ ಅನ್ನು ತಲೆ ಇಟ್ಕೊಂಡಿದ್ದಾರೆ. ನಮ್ಮ ಚಾನೆಲ್ ಹೆಸರನ್ನು ಅವ್ರು ನೆನಪಿಟ್ಟುಕೊಂಡು ನಿಜವಾಗಿ ಸಹ ಖುಷಿ ಆಯ್ತು ನಮ್ಗೆ. ಜವಾಹರ್ಲಾಲ್ ಮೋದಿ ಅಂತ ಒಂದು ನಮ್ಮ ಪ್ರೈಮ್ ಮಿನಿಸ್ಟರ್ ಬಂದಿದ್ರು, ಅದೊಂದು ಕವರ್ ಮಾಡುವಂತ ಒಂದು ಭಾಗ್ಯ. ಅವ್ರ ಹತ್ರದಿಂದ ಹೋಗುವಾಗ ನಂಗೆ ಗೂಸ್ ಬಂತು. ಅದರ ನಂತರ ನಾವು ಟ್ರಾವೆಲ್ ಆಗಿ ಕಾನ್ಸಂಟ್ರೇಟ್ ಮಾಡಿದ್ವಿ. ಅದೊಂದು ಝೂ ಅದ್ದು ಮಾಡಿದೆವು, ಪೈಥಾನ್ ಮತ್ತೆ ಕೆಲವು ಹಕ್ಕಿಗಳು, ಬರ್ಡ್ಸ್ ಇರುತ್ತೆ. ಫುಲ್ ಇವನ್ ಎಂಜಾಯ್ ಮಾಡಿದ್ದಾರೆ. ಮಾತಾಡಿ ಹ್ಯಾಪಿ ಬರ್ಡೇ ಹೇಳೋ ಬರ್ಡ್ಸ್ ಎಲ್ಲ ಹ್ಯಾಪಿ ಬರ್ಡೇ ಹೇಳಿದ್ರು. ಪೈಥಾನ್ ಅನ್ನು ಕುತ್ತಿಗೆಗೆ ಹಾಕಿಕೊಂಡು ಮಂಗನನ್ನು ನಾವು ಇಲ್ಲಿ ಅದೊಂದು ನಮ್ದೊಂದು ಫೇವರೇಟ್ ಲಾಗ್ ಅಂತ ಹೇಳ್ಬೋದು ಅಲ್ಲಿ. ಮತ್ತೆ ಈವೆಂಟ್ ಎಲ್ಲ ಕವರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇದು ಮೂವಿಯದ್ದು ಆಯ್ತು, ಯಕ್ಷಗಾನದ್ದು ಸ್ಟಾರ್ಟ್ ಆಯ್ತು. ಯಕ್ಷಗಾನ ಕವರ್ ಮಾಡ್ಲಿಕ್ಕೆ ಹೋದ್ರು, ಲೋಕಾಭಿರಾಮ ಅಂತ ಹೇಳಿ. ಅದ್ರ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕವರ್ ಮಾಡಿದ್ವಿ. ಅಂದ್ರೆ ಯಕ್ಷಗಾನ ಪ್ಲಸ್ ಒಳಗೆ ಹೋಗಿ ಆರ್ಟಿಸ್ಟ್ ಗಳನ್ನು ಇಂಟರ್ವ್ಯೂ ಮಾಡಿ ಅವರ ಅನುಭವ, ಅವರು ಹೇಗೆ ಬಂದ್ರು, ಮತ್ತೆ ಆ ಒಂದು ವೇಷಭೂಷಣ ಹಿಂದೆ ಒಂದು ಮುಖವನ್ನು ನಿಮಗೆ ತೋರಿಸುವಂತ ಒಂದು ಪ್ರಯತ್ನ, ಅದು ಎಲ್ಲರಿಗೂ ಇಷ್ಟ ಆಯ್ತು ತುಂಬಾ. ಆ ರೀತಿ ಮತ್ತೆ ಅಲ್ಲಿ ಪಬ್ಲಿಕ್ ಅಲ್ಲಿ ರಿವ್ಯೂ ಕೇಳಿಕೊಂಡು ಒಂದು ನಮ್ಮ ಒಂದು ಡಿಫ್ರೆಂಟ್ ಪ್ರೆಸೆಂಟೇಷನ್ ಅಂತ ಹೇಳಿ ನಮಗೆ ಹಾಗೆ ಸ್ವಲ್ಪ ಒಂದು ಒಳ್ಳೆ ಒಂದು ಇದು ಸಿಕ್ಕಿದ್ದು. ಹಾಗೆ ವರಲಕ್ಷ್ಮಿ ಪೂಜೆ ನಾವು ಕವರ್ ಮಾಡಿದ್ದೇವೆ, ಗಣೇಶ ಚತುರ್ಥಿ ಮತ್ತೆ ನವರಾತ್ರಿ ಉತ್ಸವ, ಹಾಗೆ ಬೇರೆ ಬೇರೆ ಹಬ್ಬ ಹರಿದಿನ ಕವರ್ ಮಾಡಿದೆವು. ಮತ್ತೆ ರೆಸ್ಟೋರೆಂಟ್ ಕಾಲ್ಸ್ ಎಲ್ಲ ಬಂತು ಹೇಳಿ ನಮ್ದೊಂದು ಕವರ್ ಮಾಡ್ಬೋದಾ ಅಂತ ಹೇಳಿ ಫುಡ್ ವ್ಲಾಗ್ಸ್ ಮಾಡಲಿ. ಹಾಗೆ ದಾಸ್ ಪ್ರಕಾಶ್ ಸಿಕ್ಕಿದ್ದು ಒಳ್ಳೆದೊಂದು. ಬಿ ಟೌನ್ ಅದೊಂದು ಕವರ್ ಮಾಡಿದೆವು. ನಂತರ ಬಾಂಬೆ ಅಲ್ಲ, ಮತ್ತೊಂದು ವಿಷಯ ಹೇಳಲಿಕ್ಕೆ ಮರ್ತೋಯ್ತು. ಇವರು ಊರಿಗೆ ಹೋದಾಗ ನಮ್ಮ ರಾಜ್ ಬಿ ಶೆಟ್ಟಿ ಅವರನ್ನು ಮೀಟ್ ಆದ್ರು ಪರ್ಸನಲಿ. ನಮ್ದು ಡ್ರೀಮ್ ಈ ಜನ ಮೀಟ್ ಆದ್ರು. ಹೇಗಿತ್ತು ಅವರು ಮೀಟ್ ಆದ ಎಕ್ಸ್ಪೀರಿಯನ್ಸ್? ಆ ಟೈಮಲ್ಲಿ ಏನ್ ಹೇಳ್ಬೇಕು ಅಂತ ಇಲ್ಲ, ಯಾಕಂದ್ರೆ ಫುಲ್ ಜನ ಇದ್ರು, ಅವ್ರು ಫುಲ್ ಬಿಸಿ ಇದ್ರು. ಮಂಜೇಶ್ವರ ಪಿಲಿಗುಬ್ಬು ಅಂತ ಅದ್ರಲ್ಲಿ. ಆದ್ರೆ ಮೀಟ್ ಆಗುವಂತ ಚಾನ್ಸ್ ಸಿಕ್ಕಿದಂತ ಹೇಳುವಾಗ ಏನೋ ಒಂದು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವರನ್ನು ನೋಡುವಾಗಲೇ ಒಂದು ಗೂಸ್ ಬಂಪ್ಸ್ ಬರ್ತದೆ. ಈಗ ಅವರ ಒಂದು ಎಕ್ಸ್ಪ್ರೆಷನ್ ಆಗ್ಲಿ, ಅವ್ರದೊಂದು ಗಾಂಭೀರ್ಯದಂತ ಹೇಳ್ತಾರಲ್ಲ. ಊರಲ್ಲಿ ನಮ್ಗೆ ಹೆಸರು ತಂದದ್ದು ಅಂದ್ರೆ ಒಂದು ನಮ್ಮ ಭಗವತಿ ಅಮ್ಮನವರ ಜಾತ್ರೆ. ಅದೊಂದು ತುಂಬಾ ಚೆನ್ನಾಗಿ ಸಿಂಗಲ್ ಹ್ಯಾಂಡೆಡ್ ಇವನೊಬ್ಬನೇ ಕವರ್ ಮಾಡಿದ್ದು. ಎಡಿಟಿಂಗ್ ಸಹ ನಮ್ಮ ಅದ್ರಲ್ಲೇ ಇದ್ದು ನಮ್ದು ಎಂತ ಯೂಟ್ಯೂಬ್ ಕ್ರೈಟೀರಿಯಾ ಮಾನಿಟೈಸೇಷನ್ ಆಗ್ಲಿಕ್ಕೆ ಅದನ್ನ ಕ್ರೈಟೀರಿಯಾ. ಆ ಒಂದು ವ್ಲಾಗ್ ಮೂರು ವ್ಲಾಗ್, ಅದೇ 2 ವ್ಲಾಗ್ ಅಲ್ಲೇ ನಮ್ಗೆ ಆಗಿದೆ.
ಮತ್ತೊಂದು ಜನರಿಗೆ ನಾವು ಡಿಫ್ರೆಂಟ್ ಕಂಟೆಂಟ್ ಕೊಡ್ಬೇಕಂತ ಹೇಳಿ ಮೂವಿ ರಿವ್ಯೂಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಚಲೋ ಒಂದು ಸ್ಟಾರ್ಟ್ ಮಾಡುವ ಮೂವಿ ರಿವ್ಯೂಸ್ ಅಂತ ಹೇಳಿ ಫಸ್ಟ್ ರಿಲೀಸ್ ಮೂವಿ ನೋಡಿ ಬಂದು ಇಲ್ಲಿ ರಿವ್ಯೂ ಕೊಡೋದು ಅದೊಂದು ಹುಚ್ಚುತನ ಅಂತ ನಾವು ಅನ್ಕೊಂಡದ್ದು ಬಟ್ ಓಕೆ ಹಾಗೆ ಗೋಸ್ಟ್ ಸ್ಟಾರ್ಟ್ ಮಾಡಿದ್ದೇವೆ ಗೋಸ್ಟ್ ಒಂದು ಒಳ್ಳೆ ಇದು ಬಂತು ನಂಗೆ ಒಳ್ಳೆ ರೀಚ್ ಬಂತು ನೆಕ್ಸ್ಟ್ ಒಂದು ಹಿಂದಿ ಮೂವಿ ರಿಲೀಸ್ ಆಗಿತ್ತು ಇಲ್ಲಿ ಸಲ್ಮಾನ್ ಖಾನ್ ಇದೆ ಯಾವ್ದು ಮೂವಿ ಅದು ಟೈಗರ್ 3 ಸೊ ಆಕ್ಚುಲ್ ಅದು ಇಂಡಿಯಾದಲ್ಲಿ ರಿಲೀಸ್ ಆಗೋದು ಫ್ರೈಡೆ ಇಲ್ಲಿ ಥರ್ಸ್ಡೇ ರಾತ್ರಿ ರಿಲೀಸ್ ಆಗುತ್ತೆ ಫಸ್ಟ್ ಶೋ ನಾವು ಓದದ್ದು ಇವರದ್ದು ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಒಂದು ವಾರ ಮುಂಚೆ ಕಾಲ್ ಮಾಡಿ ಅದಕ್ಕೆ ಹೋಗುವ ಇಲ್ಲಿ ರಿಲೀಸ್ ಫಸ್ಟ್ ಆಗೋದು ಸೊ ಅದ್ರದ್ದು ಹೋಗಿ ನಾವು ಇದ್ರಲ್ಲಿ ಮಾಡುವ ನಮ್ದು ಮಿಲಿಯನ್ಸ್ ಗೆ ರೀಚ್ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇಲ್ಲಿ ಅವರ ಕಾನ್ಫಿಡೆನ್ಸ್ ನೋಡಿ ನನ್ನ ಕಾನ್ಫಿಡೆನ್ಸ್ 10 ಪಟ್ಟು ಜಾಸ್ತಿ ಆಯ್ತು ಗೈಸ್ ಹೇಳೋದಾ ಅದು ರಿವ್ಯೂ ನಿಂಗೆ ಗೊತ್ತಲ್ಲ ಒಂದು ಮೂವಿ ರಿವ್ಯೂ ಬರೋ ಫಸ್ಟ್ ಹುಡುಕ್ತಾರೆ ಅದು ವೈರಲ್ ಆಗ್ತದೆ ವಿಡಿಯೋ ಇಲ್ಲಿ ಫಸ್ಟ್ ಶೋ ಇದ್ದಾಗ ನಾನು ಅನ್ಕೊಂಡದ್ದು ಕರೆಕ್ಟ್ ಹಿಂದಿಯಲ್ಲಿ ಅದು ನಾವು ಹಿಂದಿಯಲ್ಲಿ ಮತ್ತೆ ಕನ್ನಡದಲ್ಲಿ 2 ರಾತ್ರಿ ಶೋ ಹೋಗಿ ಬಂದು ಮಿಡ್ ನೈಟ್ ಇದು ಪ್ರಿಪೇರ್ ಮಾಡಿ ಶೂಟ್ ಮಾಡಿ ಹಿಂದಿಯಲ್ಲಿ ಶೂಟ್ ಮಾಡಿದ್ದು ಅದನ್ನ ಎಡಿಟ್ ಮಾಡಿದ್ದು ಕನ್ನಡದಲ್ಲಿ ಅದು ಹಿಂದಿ ನಂದು ಫ್ಲೂಯೆಂಟ್ ಇಲ್ಲ ಆಕ್ಚುಲಿ ಹಿಂದಿ ಫ್ಲೂಯೆಂಟ್ ಇಲ್ಲ ಚಲ್ತಾ ಸುಲ್ತಾ ಅಂತ ಹೇಳಿ ನಾನು ಹಿಂದಿಯಲ್ಲಿ ಸಹ ಮಾಡಿದ್ದೆ ಇವರೊಂದು ಫೋರ್ಸ್ ಅಲ್ಲಿ ಸೊ ರಿಲೀಸ್ ಮಾಡಿದ್ದೇವೆ 5 ಗಂಟೆಗೆ ರಾತ್ರಿ ಅಲ್ಲಿ ಬೆಳಿಗ್ಗೆ 5 ಗಂಟೆಗೆ ಎಡಿಟ್ ಎಲ್ಲ ಮಾಡಿ ರಿಲೀಸ್ ಮಾಡಿದ್ದೆವು ಸೊ ಏನು ಶೂರ್ ಅಂತ 100% ಶೂರ್ ಅಲ್ಲ ಏನು ಮಲಗುದು ನಮ್ಗೆ ಬೆಳಿಗ್ಗೆ ನೋಡುವಾಗ ಆಯ್ತು ಮಿಲಿಯನ್ಸ್ ವ್ಯೂಸ್ ಅಂತ ಹೇಳಿ ಸೊ ಹಾಗೆ ಮಲಗಿದ್ದೆವು ಬೆಳಿಗ್ಗೆ 10 ಗಂಟೆಗೆ ಎದ್ದು ನೋಡುವಾಗ 40 ವ್ಯೂಸ್ ಎಲ್ಲ ನೋಡಿ ಇವರು ಫ್ರಸ್ಟ್ರೇಟೆಡ್ ಅಂದ್ರೆ ಸ್ಟಿಲ್ ನಮ್ಗೆ ಅದ್ರಲ್ಲಿ ಇರೋದು 400-500 ವ್ಯೂಸ್ ನಾನು ಈಗಲೂ ಇವ್ರನ್ನ ಟ್ರಾಲ್ ಮಾಡ್ತೀನಿ ಅದೊಂದು ದೇವಾ ಮತ್ತೆ ಈಗ ಅಷ್ಟೇ ಮೊನ್ನೆ ನಾವೊಂದು ಲೆಜೆಂಡ್ ಒಂದು ಜನನು ಬಂದದ್ದು ಗ್ರೀನ್ ಹೀರೋ ಆಫ್ ಇಂಡಿಯಾ ಯಾವುದೇ ಸೆಲೆಬ್ರಿಟಿ ನಾವು ಸಿಕ್ಕಿದ ಅವರೆಲ್ಲ ಒಂದು ಸೈಡ್ ಅಲ್ಲಿ ಈ ಜನ ಒಂದು ಸೈಡ್ ಅಲ್ಲಿ ಡಾಕ್ಟರ್ ರಾಧಾಕೃಷ್ಣ ನಾಯರ್ ಗ್ರೇಟ್ RK ನಾಯರ್ ಅಂತ ಕರಿತೇವೆ ಅವರನ್ನು ಗ್ರೀನ್ ಹೀರೋ ಆಫ್ ಇಂಡಿಯಾ ಹೇಳಿದ್ರೆ ಅಷ್ಟು ಸಾಕಾಗ್ಲಿಲ್ಲ ಇವೆಂಟ್ಸ್ ಅಲ್ಲಿಗೆಲ್ಲ ಹೋಗಿ ನಮ್ಗೆ ಇಷ್ಟೆಲ್ಲ ಪ್ರಶಸ್ತಿಗಳು ಸಿಕ್ಕಿದೆ ನೋಡಿ ಲೈನಲ್ಲಿ ಏನ್ ಸಿಕ್ಕಿದೆ ಅಂತ ನೀವು ಕೇಳುದಾದ್ರೆ ಇದೆಲ್ಲ ಸಿಕ್ಕಿದೆ ನಮ್ಗೆ ಅಲ್ಲ ಟಚ್ ನಮ್ಗೆ ಒಂದು ಸ್ಮರಣೆ ಸಿಕ್ಕಿತ್ತು ಬಟ್ ಗೈಸ್ ಒಂದು ಪ್ರಾಬ್ಲಮ್ ಅಂದ್ರೆ ಇವೆಂಟ್ ಈಗ ಕಂಟಿನ್ಯೂಸ್ ನಾವು ಆಸ್ ಎ ಮೀಡಿಯಾ ಮಾಡ್ತಿದ್ದೇವೆ ಬಟ್ ಕಷ್ಟ ಆಗ್ತಾ ಉಂಟು ಯಾಕಂದ್ರೆ ಹೋಗುದು ಕೆಲವು ಇದ್ರಲ್ಲಿ ನಮ್ಗೆ ಯಾರಾದ್ರೂ ಸಿಗ್ತಾರೆ ಹೋಗ್ತೇವೆ ಬರ್ತೇವೆ ಕೆಲವು ಸಲ ನಾವು ಖರ್ಚು ಮಾಡಿಕೊಂಡು ಹೋಗ್ತೇವೆ ಕೆಲವು ಇದ್ರಲ್ಲಿ ಪೆಟ್ರೋಲ್ ಖರ್ಚು ಮಾಡಿ ಅಥವಾ ಮೆಟ್ರೋ ಟ್ರೈನ್ ಅಥವಾ ಬಸ್ ಕೆಲವು ಟ್ಯಾಕ್ಸಿ ಹಾಗೆ ತುಂಬಾ ಖರ್ಚಾಗ್ತಾ ಇದೆ ಇವೆಂಟ್ ಅಲ್ಲಿ ಹೇಳ್ಬೇಕು ಕರೆಕ್ಟ್ ಇವೆಂಟ್ ಅಲ್ಲಿ ನಮ್ಗೆ ಎಂತ ಸಿಗುದಿಲ್ಲ ಕೊಡುದಿಲ್ಲ ಕೆಲವರಲ್ಲಿ ಹೇಳ್ತಾರೆ ಇವೆಂಟ್ ಅಲ್ಲಿ ನಿಮ್ಗೆ ಕೊಡ್ತಾರೆ ಏನಾದ್ರೆ ಅವರು ಇವೆಂಟ್ ಕವರ್ ಮಾಡಿದ್ರೆ ನಮ್ಗೆ ಯಾರು ಇಷ್ಟೊಳಗೆ ಏನು ಆಫರ್ ಮಾಡ್ಲಿಲ್ಲ ಸೊ ನಾವು ಒಂದು ಸಪೋರ್ಟ್ ನಮ್ದೊಂದು ಸಪೋರ್ಟ್ ನಮ್ಮ ಒಂದು ಕಲ್ಚರಲ್ ಇದಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ಇಷ್ಟೊಳಗೆ ತುಂಬಾ ಮಾಡಿಕೊಂಡು ಬಂದೆವು ಬಟ್ ಇನ್ನು ಸ್ವಲ್ಪ ಕಷ್ಟ ಆಗ್ತದೆ ಇವರು ನಮ್ಮ ಇಬ್ಬರು ಮಕ್ಕಳು ಸ್ವಲ್ಪ ಟಯರ್ಡ್ ಆದ್ರು ಅವರು ಕಷ್ಟ ಆಗ್ತಾ ಉಂಟು ಅದಕ್ಕೋಸ್ಕರ ಮಾತ್ರ ನೆಕ್ಸ್ಟ್ ಡೇ ನಮ್ಗೆ ಡ್ಯೂಟೀಸ್ ಹೋಗ್ಬೇಕು ಒಂದು ಫುಲ್ ಡೇ ಅಲ್ಲಿ ನಾವು ಸ್ಪೆಂಡ್ ಮಾಡ್ತೇವೆ ಸ್ಪೆಂಡ್ ಮಾಡಿ ಬಂದು ವಾಪಸ್ ಎಡಿಟಿಂಗ್ ಎಲ್ಲ ಮಾಡುದು ಅದೆಲ್ಲ ತುಂಬಾ ಎಕ್ಸ್ಪೆನ್ಸ್ ಎಲ್ಲ ಕೇಳಿದ್ರೆ ನೀವು ತಲೆ ತಿರುಗಿ ಬೀಳ್ಬೋದು ನೀವು ಅದರಿಂದ ನಮ್ಗೆ ಏನು ಅರ್ನಿಂಗ್ ಅಥವಾ ಏನು ಬರುದಿಲ್ಲ ಅಲ್ವಾ ಯೂಟ್ಯೂಬ್ ಇಂದಂತೂ ಯೂಟ್ಯೂಬ್ ನೋಡುವವರೆಗೆ ಗೊತ್ತಿರ್ಬೋದು ಈ 500 ವ್ಯೂ 1000 ವ್ಯೂ ಅಲ್ಲಿ ಏನಿಲ್ಲ ಒಂದು 0 ಲೆಕ್ಕವೇ ಅದಕ್ಕೆಲ್ಲ ಸಿಗುದಿಲ್ಲ ಏನು ಪೇಮೆಂಟ್ ಕಷ್ಟ ಆಗ್ತದೆ ಕೈಯಿಂದ ಖರ್ಚು ಮಾಡಿಕೊಂಡು ನಾವು ಇವೆಂಟ್ ಕವರ್ ಮಾಡ್ಲಿಕ್ಕೆ ಹೋಗ್ತಿದ್ದೆ ಸೊ ಅದೊಂದು ಸ್ವಲ್ಪ ಕಷ್ಟ ಆಗ್ತದೆ ನಮಗೆ ಈಗ ನಮ್ಮೊಟ್ಟಿಗಿರೋ 5000 ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ನಮ್ದು ಜೆನ್ವಿನ್ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಆಲ್ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಸೋ ಮಚ್ ಬಟ್ ಇನ್ನೊಂದಂದ್ರೆ ಇನ್ನು ಮುಂದುವರಿಯುವಾಗ ಏನೆಲ್ಲ ನಿಮ್ಮಿಂದ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಯಾವ ತರ ಲಾಗ್ ನಿಮ್ಗೆ ಬೇಕು ಯಾವ ತರ ಕಂಟೆಂಟ್ ನಿಮ್ಗೆ ನಾವು ಕೊಡ್ಬೇಕು ಸೊ ನೀವೊಂದು ಜಸ್ಟ್ ಕಮೆಂಟ್ ಮಾಡಿ ನಿಮ್ದು ಫೀಡ್ಬ್ಯಾಕ್ ನಮ್ಗೆ ತುಂಬಾ 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 ವೆರಿ ಇಂಪಾರ್ಟೆಂಟ್ ಅಡ್ವೈಸ್ ಕೊಟ್ಟು ನಿಮ್ಗೆ ಯಾವ್ದು ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ ಹೇಳಿ ನಾವು 100% ಅದನ್ನು ಫುಲ್ಫಿಲ್ ಮಾಡ್ತೀವಿ ಈಗ ನೋಡಿ ಟ್ರಾವೆಲ್ ಲಾಗ್ ಫುಡ್ ಲಾಗ್ ಇವೆಂಟ್ ಕವರ್ ಮಾಡ್ತಿದ್ದೇವೆ ರಿವ್ಯೂ ಮಾಡ್ತಿದ್ದೇವೆ ವೀಸಾ ಇದ್ರದ್ದು ಇನ್ಫಾರ್ಮೇಶನ್ ವ್ಲಾಗ್ ಮಾಡ್ತಿದ್ದೇವೆ ಗೇಮ್ಸ್ ಅದು ಹಾಗೆ ಬೇರೆ ಬೇರೆ ಇದು ಮಾಡ್ಲಿಕ್ಕಿದ್ದೇವೆ ತುಂಬಾ ಪ್ಲಾನ್ಸ್ ಇತ್ತು ಟ್ರೈಲರ್ ಗಾಯ್ಸ್ ಟ್ರೈಲರ್ ಇದು ಒಂದು ವರ್ಷ ಫುಲ್ ಟ್ರೈಲರ್ ಈ ಒಂದು ವರ್ಷ ಫುಲ್ ಟ್ರೈಲರ್ ಇದ್ದದ್ದು ನಮ್ದು 2025 ಅಲ್ಲಿ ಸಿರೀಸ್ ಲೀಡ್ ಮಾಡ್ಲಿಕ್ಕೆ ಸೊ ಅಧ್ಯಕ್ಷ ಸ್ಥಾನದಿಂದ ಅವರು ನಿವೃತ್ತಿ ಹೊಂದುತ್ತಿದ್ದಾರೆ ಯಾವುದೇ ಕಂಟೆಂಟ್ ಯಾವುದಕ್ಕೆ ಇವರಿಗೆ ಕಾಲ್ ಮಾಡ್ಬೇಕು ಖಾಲಿ ಪೇಮೆಂಟ್ ವಿಷಯದಲ್ಲಿ ಮಾತ್ರ ನಂಗೆ ಕಾಲ್ ಮಾಡಿ ಬಾಕಿ ಕಾಲ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಸೊ ನೆಕ್ಸ್ಟ್ ವಿಡಿಯೋದೊಟ್ಟಿಗೆ ಸಿಗುವ See you soon.